ಮಂಗಳೂರು ಭಾಳ ಚೆನ್ನಾಗಿದೆ ಸಿಟಿ. ನಿನ್ನೆ ನೈಟೇ ನಾನು ಬಂದಿದ್ದೇನೆ ಸಿಟಿಗೆ, ಬಂದು ಒಂದು ರೌಂಡ್ ನೋಡ್ಕೊಂಡು ಬಂದೆ. ಸೊ ಇಟ್ ಈಸ್ ಆ್ಯಂಡ್ 10 ವರ್ಷ ಹಿಂದೆ ನಾನು ಆ್ಯಸ್ ಎ ಪ್ರೊಬೇಷನಲ್ ಕೂಡ ಮಂಗಳೂರಿಗೆ ಬಂದಿದ್ದೆ. ಸೊ ಭಾಳ ಡೆವಲಪ್ಮೆಂಟ್ ಆಗಿದೆ. ಲುಕಿಂಗ್ ಫಾರ್ವರ್ಡ್ ನಿಮ್ಮೆಲ್ಲರ ಜೊತೆಗೆ ಚೆನ್ನಾಗಿ ಕೆಲಸ ಮಾಡೋಣ. ಚಾಲೆಂಜ್ಗಿಂತ ನಮ್ಮ ದಿನನಿತ್ಯ ನಾವು ಕೆಲಸ ಕರೆಕ್ಟಾಗಿ ಮಾಡಿದರೆ, ಸ್ವಲ್ಪ ಸೂಪರ್ವಿಷನ್ ಎಲ್ಲ ಚೆನ್ನಾಗೇ ಆದರೆ, ಎಲ್ಲರ ಜೊತೆಗೆ ಚೆನ್ನಾಗಿ ಸಂಪರ್ಕ ಇದ್ದರೆ ಖಂಡಿತವಾಗಿ ಎಲ್ಲ ರೀತಿಯಲ್ಲಿ ಎಲ್ಲರಿಗೂ ಅನುಕೂಲ ಆಗ್ತದೆ. ಬೇಸಿಕ್ಲಿ ನಾನು ಹುಟ್ಟಿದ್ದು ರಾಜಸ್ಥಾನ, ಬಟ್ ನಾನು ಬೆಳೆದಿದ್ದೆಲ್ಲ ಚೆನ್ನೈಯಲ್ಲಿ. ಅಲ್ಲೇ ನನ್ನ ಸ್ಕೂಲ್ ಕಾಲೇಜೆಲ್ಲ ಅಲ್ಲೇ ಓದಿದ್ದೀನಿ. ಆಮೇಲೆ 2011ನಲ್ಲಿ ಬ್ಯಾಚ್ IPS ಆಫೀಸರ್, ಪ್ರೊಬೇಷನಲ್ ದಕ್ಷಿಣ ಕನ್ನಡ ಇದ್ದೆ. ಅದು ಆದಮೇಲೆ ಚನ್ನಪಟ್ಟಣ ASP, ಚಾಮರಾಜನಗರ SP, ಬಿಜಾಪುರ SP, ಬೆಂಗಳೂರು ಸಿಟಿಯಲ್ಲಿ DCP ಕ್ರೈಮ್, DCP ಟ್ರಾಫಿಕ್ ಮತ್ತು KSRP ಹಾಗೂ ACBಯಲ್ಲಿ ಕೆಲಸ ಮಾಡಿದ್ದೆ. ಅಂಥದ್ದು ದೊಡ್ಡ ಈ ಕ್ರಿಮಿನಲ್ ಹಿನ್ನೆಲೆ ಏನಿದೆ ಇಲ್ಲಿದ್ದು, ಅದಕ್ಕೆ ಮೂಲ ಕಾರಣವೇ ಅಂಥ ಚಟುವಟಿಕೆಗಳು. ಅದರ ಬಗ್ಗೆ ಯಾವುದೇ ಥರದ ಇಲ್ಲೀಗಲ್ ಚಟುವಟಿಕೆ ಇದ್ದರೆ ಖಂಡಿತವಾಗಿ ನಾವು ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಯಾವುದೇ ಮಾಹಿತಿ ಬಂದರೆ ಕೂಡಲೇ ಅದ್ರ ಮೇಲೆ ಆ್ಯಕ್ಷನ್ ಮಾಡ್ತೀವಿ. ಯಾರು ಅದಕ್ಕೆ ಯಾರು ಹೊಣೆಗಾರ ಇರ್ತಾರೆ ಅಥವಾ ಯಾರು ಅದಕ್ಕೆ ಜವಾಬ್ದಾರಿ ಇರ್ತಾರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ತೀವಿ. ಎಲೆಕ್ಷನ್ ಹತ್ತಿರದಲ್ಲಿದೆ ಮತ್ತು ಪರ್ಟಿಕ್ಯುಲರ್ ಆಗಿ ನಮ್ಮಲ್ಲಿ ಸ್ವಲ್ಪ ಸೆನ್ಸಿಟಿವ್ ಆಗಿರುವಂಥದ್ದು ಕೆಲವೊಂದು ವಿಚಾರಗಳು. ಅದೇನಾದರೂ ಮುಂದಾಲೋಚನೆಗಳನ್ನು ಇಟ್ಕೊಂಡು ಪ್ಲ್ಯಾನ್ ಈಗ ಮುಂದೆ ಬರಿತಾ ಪ್ಲ್ಯಾನ್ ಮಾಡ್ತಾ ಇರೋಣ. ಸೆನ್ಸಿಟಿವಿಟಿ ಇದ್ದರೆ ಅದಕ್ಕೆ ನಾವು ಕೂಡ ತುಂಬ ಸೆನ್ಸಿಟಿವ್ ಆಗಿ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಅದೇ ರೀತಿ ಫರ್ಮ್ ಆಗಿ ಏನು ಆ್ಯಕ್ಷನ್ಗಳು ಆಗಬೇಕು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ. ಚಾಮರಾಜನಗರದಲ್ಲಿರುವಾಗ ಟ್ರಾಫಿಕಲ್ಲಿಂದೇ ನಾನು ಬಂದಿದ್ದೇನೆ. ಸಾಕಷ್ಟು ಮಾಹಿತಿ ಅದ್ರ ಬಗ್ಗೆ ಇದೆ. ಅವೇರ್ನೆಸ್ಗಳು ಇರ್ಬೋದು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇರ್ಬೋದು, ರೆಗ್ಯುಲೇಷನ್ ಇರ್ಬೋದು. ಖಂಡಿತವಾಗಿ ಟ್ರಾಫಿಕ್ ಬಗ್ಗೆ ಸೋಷಿಯಲ್ ಮೀಡಿಯಾ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಹೋಗ್ತಿದೆ. ಹೌದು. ಆ ನಿಟ್ಟಿನಲ್ಲಿ ಇಲ್ಲಿದು ಹೆಲ್ಮೆಟ್ ಒಂದು 6 ತಿಂಗಳ ಈಚೆ ಟ್ರಿಬಲ್ ರೈಡ್ ಹೋಗ್ತಾ ಇದ್ದಾರೆ, ಹೆಲ್ಮೆಟ್ ಆಗ್ತಾ ಇಲ್ಲ, ಟ್ರಾಫಿಕ್ ರೂಲ್ಸ್ ಬ್ರೇಕ್ ತುಂಬ ಆಗ್ತಾ ಇದೆ. ಅದನ್ನು ಮಂಗಳೂರಲ್ಲೇ ಅಷ್ಟು ರೂಲ್ಸನ್ನು ಫಾಲೋ ಮಾಡೋದು ರೀಸೆಂಟಾಗಿ ಭಾರಿ ಕ್ಷೀಣ ಆಗ್ತಾ ಇದೆ. ಮತ್ತು ಎಲ್ಲ ಅಲ್ಲೇ ನಿಮ್ಮ ಮೂಲಕ ಎಲ್ಲ ಮಂಗಳೂರು ಜನತೆಗೆ ಕೇಳ್ಕೊಳ್ತೀನಿ, ನಮ್ಮ ಸೇಫ್ಟಿಗೆ ರೂಲ್ಸ್ ಇರೋದು ನಾವು ದಯವಿಟ್ಟು ಪಾಲನೆ ಮಾಡಿದರೆ ನಮಗೆ ಅನುಕೂಲ ಆಗೋದು. ಯಾಕೆ ದಿನನಿತ್ಯ ನಾವು ಮನೆಯಿಂದ ಹೊರಟುವಾಗ ನಾವು ಒಂದೇ ಮನಸ್ಸಲ್ಲಿ ಇಟ್ಕೋಬೇಕು, ಯಾರೋ ಒಬ್ಬರು ನಮಗೆ ಕಾಯ್ತಾ ಇದ್ದಾರೆ, ಅವ್ರ ಸಲುವಾಗಿ ನಾವು ಕರೆಕ್ಟಾಗಿ ಮನೆಗೆ ಮತ್ತೆ ರೀಚ್ ಆಗಬೇಕು, ಅವ್ರಿಗೆ ತೊಂದರೆ ಆಗಬಾರ್ದು. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ನಮ್ಮ ಜವಾಬ್ದಾರಿಯಾಗಿ ನಾವು ಎಲ್ಲ ಪಾಲನೆಗಳು ಮಾಡಿದರೆ ಎಲ್ಲ ಜನಗಳಿಗೂ ಅನುಕೂಲ ಮತ್ತು ಪೊಲೀಸ್ ಇಲಾಖೆಗೂ ಅನುಕೂಲ ಆಗ್ತದೆ. ಏನು ನಾನು ಈಗಾಗಲೇ ತಮಗೇನು ಹೇಳಿದ್ದೀನಿ, ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಏನು ಮಾಹಿತಿ ನನಗೆ ಬರ್ತದೆ ಅಥವಾ ಏನು ಕ್ರಮಗಳು ಆಗಬೇಕು ಕಾನೂನು ಚೌಕಟ್ಟದಲ್ಲಿ, ಅದು ಖಂಡಿತವಾಗಿ ಕ್ರಮ ಕೈಗೊಳ್ತೀವಿ. ಸರಿ, ಕೆಲವೊಂದು ಪೊಲೀಸ್ ಠಾಣೆಗಳಲ್ಲಿ ಭ್ರಷ್ಟಾಚಾರ ಇದೆ, ಕೆಲವೊಂದು ಠಾಣೆಗಳಲ್ಲಿ ಯಾರು ಮಾಡ್ತಾ ಇದ್ದಾರೆ, ಲಂಚ ಹೋಗ್ತಾ ಇದೆ, ಅದರಿಂದ ಆರೋಪ ಇದೆ. ಅದನ್ನು ನೀವು ನಿಮ್ಮ ನಂತರ ಅದೇನಾಗುತ್ತೆ? ಭ್ರಷ್ಟಾಚಾರಕ್ಕೆ 0 ಟಾಲರೆನ್ಸ್ ಇರ್ತದೆ. ಯಾವುದೂ ಮಾಹಿತಿಗಳು ಅಥವಾ ಆ ಥರದ್ದು ಏನಾದರೂ ಕಂಡುಬರ್ದೆ ಅದ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೀನಿ. ಎಲ್ಲರಿಗೂ ನಾನು ಕೇಳ್ಕೊಳ್ತೀನಿ, ನಮ್ಮ ಅಧಿಕಾರಿ ಸಿಬ್ಬಂದಿರೋವರೆಗೆ ಅಂಥದ್ದು ಯಾವುದಕ್ಕೂ ಅವಕಾಶ ನೀಡಬೇಡಿ, ಕೊಡಬೇಡಿ. ಕೆಲಸ ಕರೆಕ್ಟಾಗಿ ಮಾಡಿ ಆ್ಯಂಡ್ ಜನಗಳಿಗೆ ಎಷ್ಟು ಅನುಕೂಲ ಆಗ್ತದೆ ಅಷ್ಟು ಅನಾನುಕೂಲ ಕೆಲಸ ಮಾಡೋದು. ಅದಕ್ಕೆ ಪೂರಕವಾಗಿ ಚಾಮರಾಜನಗರ ಮತ್ತೊಂದು ವಿಷಯ, ಕೆಲ ಆಫೀಸರ್ನ ಭ್ರಷ್ಟಾಚಾರ ವಿರುದ್ಧ ಎಲ್ಲಿ
ನಮ್ಮ ಸಿಬ್ಬಂದಿಗಳು ಭ್ರಷ್ಟಾಚಾರ ಮಾಡ್ತಾರೆ, ಆದರೆ ಒಬ್ಸರ್ವೇಷನ್ಗೆ ಅಂತ ಕೆಲವು ಆಫೀಸರ್ ಇಟ್ಕೊಂಡಿದ್ದೆ ನಮಗೆ ಅಂಥದ್ದು ಏನಾದರೂ ಇಲ್ಲಿದೆ? ಅದೇ ಈಗ ಇವತ್ತು ಬಂದಿದ್ದೇನೆ, ಸ್ವಲ್ಪ ಅಬ್ಸರ್ವೇಷನ್ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಒಬ್ಸರ್ವೇಷನ್ಗೆ ನಮ್ಮ ಸಿಬ್ಬಂದಿಗಳು ಖಂಡಿತವಾಗಿ ಫಸ್ಟ್ ನಾನೇ ಅಬ್ಸರ್ವ್ ಮಾಡ್ತೀನಿ, ಆಮೇಲೆ ನನ್ನ ಕಾರ್ಯಾಚರಣೆ ಮುಂದೆ ಬರೀತೀನಿ. ಎಲ್ಲರಿಗೂ ತುಂಬ ಧನ್ಯವಾದ. ಹೊಸ ಮ್ಯಾಂಗ್ಳೂರು ಕಮಿಷನರ್ ಆಗಿ ನಾನು ಪ್ರಭಾರವನ್ನು ಶಶಿಕುಮಾರ್ ಸರ್ ಕಡೆಯಿಂದ ವಹಿಸಿಕೊಂಡಿದ್ದೀನಿ. ಹೇಗೆ ಶಶಿಕುಮಾರ್ ಸಾಹೇಬರು ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿರವರು ಯಾವ ರೀತಿ ನಮ್ಮ ಮಂಗಳೂರು ಸಿಟಿದಲ್ಲಿ ಕೆಲಸ ಮಾಡ್ತಾಯಿದ್ರು, ಅದೇ ರೀತಿ ಮುಂದೆ ನಾವು ಸಹ ಅವರೆಲ್ಲ ಸಹಯೋಗದಿಂದ ಮತ್ತು ತಮ್ಮೆಲ್ಲ ಸಹಯೋಗದಿಂದ ಹಾಗೂ ಎಲ್ಲ ಥರದ ಒಳ್ಳೆ ರೀತಿಯಿಂದ ಕೆಲಸ ಮಾಡಿಕೊಂಡು ಜನಗಳಿಗೆ ಎಷ್ಟು ಅನುಕೂಲ ಆಗಬೇಕು ಅಷ್ಟು ಕೆಲಸ ಮಾಡಿಕೊಂಡು ಮುಂದೆ ಬರಿತೀವಿ. ತಮ್ಮೆಲ್ಲ ಸಹಕಾರ ಬೇಕು ಕೇಳ್ಕೊಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು.